ಶಾಸಕರೇ, ಸಂಸದರು, ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು, ಎಸಿ ಎಲ್ಲ ಒಮ್ಮೆ ನೋಡಿ ಇಲ್ಲಿ. ಈಗ ಕೈ ಒಂದು ಸೈಡ್ ನೋವು ಉಂಟು. ಈಗ ಅದನ್ನು ಈಗ ಸ್ವಲ್ಪ ಗುಣ ಆಗ್ತಾ ಉಂಟು. ಈಗ ಇನ್ನು ಬದುಕುವ ದಾರಿ, ನನ್ನ ಜೀವನದ ಬಗ್ಗೆ ಇನ್ನು ನೋಡ್ಬೇಕಷ್ಟೇ ಏನಂತ ಹೇಳಿ. ಯಾರು ಅಧಿಕಾರಿಗಳು ಬರಲಿಲ್ಲ. ಉಜಿರೆಯಲ್ಲಿ ಮರ ಬಿದ್ದು ಇವತ್ತಿಗೆ 1 ತಿಂಗಳು ಪೂರ್ಣಗೊಂಡಿದೆ. ಅವರ ಆಟೋ ಪರಿಸ್ಥಿತಿ ಹೀಗಿದೆ. ಇನ್ನೂ ಕೂಡ ಅವರು ಸಂಪೂರ್ಣವಾಗಿ ಗುಣಮುಖ ಆಗಿಲ್ಲ. ರನ್ನಿಂಗಲ್ಲಿರುವಾಗ ಆಯ್ತಲ್ಲ, ಅದೇ ನನಗೆ ಬೇಸರ. ಈ ರೀತಿ ಆಗುವಾಗ ಯಾರು ಇದು ಮಾಡೋದಿಲ್ಲ, ಸ್ಪಂದನೆ ಮಾಡೋದಿಲ್ಲ ಅಂತೇಳಿ ನಾನು ಹೊರಗಡೆ ಬಂದದ್ದು ಇವತ್ತು. ನಿಮಗೆ ಇದಕ್ಕೆ ರಿಕ್ಷಾ ತೋರಿಸ್ಲಿಕ್ಕೆ ಅಂತ ಬಂದದ್ದು. ಇಲ್ಲ, ನನ್ನ ಕೈ ನೋವಲ್ಲಿ ಒಂದು ಸೈಡ್ ನೋವಾಗ್ತದೆ. ಅದಕ್ಕೆ ನಾನು ಸುಮ್ಮನಾಗಿದ್ದೆ, ಮಾತಾಡಿದ್ದು ಕೂತ್ಕೊಳ್ಳೋದು. ಇವತ್ತಿಗೆ 1 ತಿಂಗಳಾಯ್ತು. ನೋಡುವಾಗ ಅದಕ್ಕೆ ಮೊನ್ನೆ ಖರ್ಚು ಮಾಡಿದ್ದು 20,000. ಮೊನ್ನೆ ನಾನು ಹೊಸದು ಇನ್ಸೂರೆನ್ಸ್ 7,500 ಎಲ್ಲ ಕಟ್ಟಿದ್ದೇನೆ. ಆ ರೀತಿ ಇರುವಾಗ ನಮಗೆ ಇದಕ್ಕೊಂದು ಏನು ಗೌರ್ಮೆಂಟ್ ಕೊಡುವುದಿಲ್ಲ. ಅದೇ ನನಗೆ ಹೇಳೋದು, ಗೌರ್ಮೆಂಟ್ ಪರಿಹಾರ ಏನಾದರೂ ನಮ್ಮ ದುಡಿಮೆಗೆ ಏನಾದರೂ ಬೇಕಲ್ಲ, ದಾರಿ ಬೇಕಂತ ಅಷ್ಟೇ ನಾನು ಬೇಡ್ಕೊಡೋದು, ಬೇರೆ ಏನು ಹೇಳುವುದಿಲ್ಲ. ಈ ರೀತಿ ಕಷ್ಟ ಉಂಟು. ನೀನು ಎಂತ ಮಾಡ್ತೀನಿ, ನೀನು ಹೊಸ ರಿಕ್ಷಾ ಮಾಡಬೇಕಷ್ಟೇ, ಬೇರೆ ನಿನಗೆ ಪ್ರಯೋಜನ ಇಲ್ಲ. ಬದುಕೋ ದಾರಿ ನೋಡಬೇಕಲ್ಲ, 2 ಮಕ್ಕಳನ್ನು ಇದೆಲ್ಲ ಆಗಬೇಕಲ್ಲ, ಶಾಲೆಗೆ ಹೋಗೋದು, ಬೇರೆ ಏನಿಲ್ಲ ನಮಗೆ ಉತ್ಪತ್ತಿ ಇಲ್ಲ. ಯಾರಾದ್ರೂ ಒಂದು ಮರ ಕಡಿದ್ರೆ ಆತನಿಗೆ ಫೈನ್ ಹಾಕಲಾಗತ್ತೆ, ದಂಡ ಹಾಕಲಾಗತ್ತೆ, ಆತನಿಂದ ಒಂದಷ್ಟು ವಸೂಲಿ ಮಾಡಲಾಗತ್ತೆ. ಇದು ಸರ್ಕಾರದ ನಿಯಮ. ಆದರೆ ಇಲ್ಲಿ ಉಜಿರೆಯಲ್ಲಿ ಮರ ಬಿದ್ದು ಇವತ್ತಿಗೆ 1 ತಿಂಗಳು ಪೂರ್ಣಗೊಂಡಿದೆ. ಅವರ ಆಟೋ ಪರಿಸ್ಥಿತಿ ಹೀಗಿದೆ. ಇದು ರತ್ನಾಕರ್ ಅವರ ಆಟೋ. 1 ತಿಂಗಳ ಹಿಂದೆ ಉಜಿರೆಯ ಶ್ರೀದುರ್ಗ ಟೆಕ್ಸ್ಟೈಲ್ಸ್ನ ಮುಂಭಾಗದಲ್ಲಿ ಅಥವಾ ಮಾವಂತೂರು ರೆಸಿಡೆನ್ಸಿಯ ಪಕ್ಕದಲ್ಲಿ ಇರ್ತಕ್ಕಂತಹ ಮರ ಬಿದ್ದಿರುವಂತಹ ಘಟನೆಯಲ್ಲಿ ಗಾಯಗೊಂಡಂತಹ ವ್ಯಕ್ತಿಯ ಜೊತೆಗೆ ನಾವಿದ್ದೇವೆ. 1 ತಿಂಗಳಾಯಿತು. ಯಾಕೆ ನಾವು 1 ತಿಂಗಳ ನಂತರ ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ, ಇದನ್ನೊಂದು ಪ್ರಾಕೃತಿಕ ವಿಕೋಪ ಅಂತ ಹೇಳ್ಬೋದು. ಅಚಾನಕ್ ಆಗಿ ಮರ ಬಿದ್ದಿರುವಂಥದ್ದು. ಇವರು ಬಾಡಿಗೆ ಮಾಡ್ತಾ ಹೋಗ್ತಾ ಇದ್ದ ಆಟೋದ ಮೇಲೆ ಮರ ಬಿದ್ದಿರುವಂಥದ್ದು. ಈ ಆಟೋದ ಮೇಲೆ ಮರ ಬಿದ್ದಿರುವಂತಹ ಆವತ್ತಿನ ವರದಿಯನ್ನು ನಾವು ಮಾಡಿದ್ವಿ. ಇವತ್ತು 1 ತಿಂಗಳ ನಂತರ ಹೇಗಿದ್ದಾರೆ ರತ್ನಾಕರ್ ಅವರು ಮತ್ತು ಹೇಗಿದೆ ಆಟೋ ಅನ್ನುವಂಥದ್ದು ತೋರಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ನೋಡಿ, ಅವರ ಮನೆಯ ಪಕ್ಕದಲ್ಲೇ ಒಂದು ಕಡೆ ನಿಲ್ಲಿಸಿದ್ದಾರೆ. ಅಲ್ಲಿಗೆ ಬಂದು ಈ ಆಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಆಟೋದಲ್ಲಿ ಏನೂ ಇಲ್ಲ, ಬದಲಾಗಿ ಇದನ್ನು ಗುಜ್ಜರಿಗೆ ಎಷ್ಟೇ ಕೊಡಬಹುದು ಅನ್ನುವಂಥದ್ದು. ಜೊತೆಗೆ ಸಂಪೂರ್ಣವಾಗಿ ಈ ಒಂದು ಆಟೋದ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತೀವಿ. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಸರ್ಕಾರ ಆಗಲಿ ಯಾವುದೇ ಅಧಿಕಾರಿ ಆಗಲಿ ಇತ್ತ ಕಡೆಗೆ ಬರಲಿಲ್ಲ. ಇತ್ತ ಕಡೆಗೆ ಇವರನ್ನು ನೋಡ್ಲಿಕ್ಕೆ ಬಂದಿದ್ದಾರೆ, ನೋಡಿದ್ದಾರೆ, ಮಾತನಾಡಿದ್ದಾರೆ, ಇವರು ಅರ್ಜಿಯನ್ನು ಕೊಟ್ಟಿದ್ದಾರೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಒಂದು ಇವರಿಗೆ ಪತ್ರ ಬಂದಿದೆ ಅರಣ್ಯ ಇಲಾಖೆಯವ್ರದ್ದು. ಏನು ಅಂತ ಹೇಳಿದರೆ, ಇದು ನಾವು ಮಾತಾಡಿದ್ದೇವೆ ಪ್ರಾಕೃತಿಕ ವಿಕೋಪದಡಿ ಅದನ್ನು ಅವರಿಗೆ ಒಂದು ಸ್ವಲ್ಪ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದೇವೆ ಅನ್ನುವಂಥದ್ದು ಬಂದಿದೆ. ಅದು ಬಿಟ್ಟರೆ ಏನೂ ಆಗಲಿಲ್ಲ. ರತ್ನಾಕರ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ರತ್ನಾಕರ್ ಅವರೇ, 1 ತಿಂಗಳಾಯಿತು ಘಟನೆ. ನೀವು ಬದುಕಿ ಉಳಿದು ನಿಮಗೊಂದು ಮರುಜನ್ಮ ಅಂತ ಹೇಳ್ಬೋದು, ಬಚಾವಾಗಿದ್ರೆ ಇವತ್ತು ಏನು ಹೇಳ್ತೀರಿ, ಹೇಗಿದ್ದೀರಿ? ಈಗ ಕೈ ಒಂದು ಸೈಡ್ ನೋವು ಉಂಟು. ಈಗ ಅದನ್ನು ಈಗ ಸ್ವಲ್ಪ ಗುಣ ಆಗ್ತಾ ಉಂಟು. ಈಗ ಇನ್ನು ಬದುಕುವ ದಾರಿ, ನನ್ನ ಜೀವನದ ಬಗ್ಗೆ ಇನ್ನು ನೋಡ್ಬೇಕಷ್ಟೇ ಏನಂತ ಹೇಳಿ. ಯಾರು ಅಧಿಕಾರಿಗಳು ಬರಲಿಲ್ಲ. ನಮಗೆ ಬಂದು ಹೇಳಿದ್ದಾರೆ, ಅರ್ಜಿ ಎಲ್ಲ ಕೊಟ್ಟಿದ್ದೇವೆ ನಾವು ಪ್ರಾಧಿಕಾರ ಇವರಿಗೆ, ಹೈವೇ ಅವರಿಗೆ, ಅರಣ್ಯ ಇಲಾಖೆಗೆ, ಇವರಿಗೆಲ್ಲ ಕೊಟ್ಟಿದ್ದೇವೆ, DC-ಗೆಲ್ಲ. ಆದರೆ ಅದರ ಯಾವುದೂ ವಿಷಯ ಇಲ್ಲ. ಈಗ ಪರಿಹಾರದ ಬಗ್ಗೆ ಏನು ಬರಲಿಲ್ಲ. ಈಗ ನೀವು ರಿಕ್ಷಾವನ್ನು ಹೇಗೆ ನಿಲ್ಲಿಸಿದ್ರೆ ನೋಡ್ಬೇಕು, ಇನ್ನು ಒಂದು ಹುಷಾರಾದ ಮೇಲೆ ಏನಾದರೂ ಬದುಕೋ ದಾರಿ ನೋಡ್ಬೇಕಲ್ಲ. ಅದೇ ಈಗ ನಮಗೆ ಕಷ್ಟ ಆಗಿದೆ. ಎಲ್ಲ ಇದರಲ್ಲಿ ಆಗಬೇಕು ನಮಗೆ, ದುಡ್ಡು ಬೇರೆ ಏನಿಲ್ಲ. ಒಂದು ಮನೆ ಕೂಡ ಇಲ್ಲ ನಮಗೆ. ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೇವೆ, ಅದು ಕೂಡ ಸಿಗ್ಲಿಲ್ಲ ನಮಗೆ. ಯಾವುದು ಅಂತ ಬರ್ತದೆ ಅಂತ ಹೇಳಿದ್ರೆ ಅವು ಕೊಟ್ಟು ವರ್ಷ ಆಯಿತು. ಎಲ್ಲ ಕೊಟ್ಟಾಗಿದ್ದಾರೆ ಡಾಕ್ಯುಮೆಂಟ್ಸ್, ಅದು ಕೂಡ ಕೊಡಲಿಲ್ಲ ನಮಗೆ. ಏನಂತ ಗೊತ್ತಿಲ್ಲ, ಇನ್ನು ನೋಡ್ಬೇಕಷ್ಟೇ. ಇನ್ನು ಬದುಕೋ ದಾರಿ ಇನ್ನು ಹುಷಾರಾದ ಮೇಲೆ ನೋಡ್ಬೇಕಷ್ಟೇ. ಓಕೆ. ಈಗ ರಿಕ್ಷಾಕ್ಕೆ ಏನಾದರೂ ಇನ್ಸೂರೆನ್ಸ್ ಅದು ಎಷ್ಟು ಸಿಗುತ್ತೆ, ಅಥವಾ ಹೊಸತು ರಿಕ್ಷಾ ಮಾಡೋದಾದ್ರೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಬೇಕು? ಹೊಸತು ರಿಕ್ಷಾ ಮಾಡೋದಾದ್ರೆ ಈಗ 3 ಲಕ್ಷ ಚಿಲ್ಲರೆ ಆಗ್ತದೆ ಹೊಸತ್ತು ಆದರೆ. ಈಗ ಇದಕ್ಕೆ ಅವ್ರು ಹೇಳ್ತಾರೆ ಇದರಲ್ಲಿ ಹಳೆ ಗಾಡಿ ಇನ್ಸೂರೆನ್ಸ್ ಕಡಿಮೆ ಉಂಟು ಹಾಗೆ ಹೀಗೆ ಅಂತ ಹೇಳ್ತಾರೆ. ಇದನ್ನು ನಾನು ಈಗ ಅವ್ರು ಹೇಳ್ತಾರೆ ಗ್ಯಾರೇಜ್ ಇಡಬೇಕು, ಅದನ್ನು ಲಿಫ್ಟ್ ಮಾಡಿಕೊಂಡು ಹೋಗ್ಲಿಕ್ಕೆ ನಮಗೆ ಖರ್ಚು ಉಂಟು. ಈಗ ಅದನ್ನೆಲ್ಲ ವೇಸ್ಟ್ ಮಾಡಿ ನಾವು ಖರ್ಚು ಮಾಡಿ ಏನು ಪ್ರಯೋಜನ ಅಂತೇಳಿ ನಾನು ಲೆಕ್ಕ ಆಗ್ತಾ ಇದ್ದೇನೆ. ಎಲ್ಲರೂ ಹೇಳ್ತಾರೆ ಅದನ್ನು ಅಲ್ಲಿಗೆ ಬಿಟ್ಟು ಬಿಡಿ, ಏನಾದರೂ ಮಾಡು, ಏನಿಲ್ಲ ಅದರಲ್ಲಿ. ಚೇಸಲ್ಲಿ ಆಗ್ಬೋದು, ಎಲ್ಲ ಖರ್ಚಾಗುವ ತುಂಬ ಆಗ್ತದೆ. ಇದಕ್ಕೆ ನೀನು ಖರ್ಚು ಮಾಡಿ ಏನು ಪ್ರಯೋಜನ ಅಂತ ಹೇಳ್ತಾರೆ ನಮಗೆ. ಎಲ್ಲ ಹೇಳಿದೆವು, ನೋಡಿದೆವು, ನನ್ನ ಇವಾಗದ ಗಾಡಿ ಅನುಭವ ಇದ್ದವರು ಎಲ್ಲ ಹೇಳಿದ್ದಾರೆ. ಈ ರೀತಿ ಕಷ್ಟ ಉಂಟು, ನೀನು ಎಂತ ಮಾಡ್ತೀನಿ, ನೀನು ಹೊಸ ರಿಕ್ಷಾ ಮಾಡಬೇಕಷ್ಟೇ, ಬೇರೆ ನಿನಗೆ ಪ್ರಯೋಜನ ಇಲ್ಲ. ಬದುಕೋ ದಾರಿ ನೋಡಬೇಕಲ್ಲ, 2 ಮಕ್ಕಳನ್ನು ಇದೆಲ್ಲ ಆಗಬೇಕಲ್ಲ, ಶಾಲೆಗೆ ಹೋಗೋದು. ಅವಳೊಬ್ಬಳು ಕೆಲಸಕ್ಕೆ ಹೋಗ್ತಾಳೆ. ಈಗ ಬೇರೆ ಏನಿಲ್ಲ ನಮಗೆ ಉತ್ಪತ್ತಿ ಇಲ್ಲ. ಈಗ ಯಾರಾದರೂ ನೆರವಾಗಿದ್ದಾರಾ? ಯಾರು ನಿಮಗೆ ಹೆಲ್ಪ್ ಮಾಡಿದ್ದಾರೆ? ಈಗ ನಮಗೆ ವರ್ತಕರ ಸಂಘದವರು ಬಂದು ಹೆಲ್ಪ್ ಮಾಡಿದ್ದಾರೆ, ಒಂದು 14,000. ಮತ್ತು ರಿಕ್ಷಾದವರು ಚಿಲ್ಲರೆ ಕೊಟ್ಟು ಅವರೊಂದು ಪಾಪ ನಾನು ಕೂಡ ದುಡಿಯೋನು, ನನಗೆ ಖರ್ಚಿಗೆಲ್ಲ ಕೊಟ್ಟಿದ್ದಾರೆ ಅಷ್ಟೇ. ಖರ್ಚಿಗೆ ಮಾತ್ರ ಕೊಟ್ಟಿದ್ದಾರೆ. ಅವರು ಹೇಳಿದರು, ವರ್ತಕರ ಸಂಘದವರು ಹೇಳಿದರು, ನಾವು ಎಲ್ಲರಿಗೂ ಕೊಡುವಂಥದ್ದಲ್ಲ, ಯಾಕಂದರೆ ನೀವು ಇದು ಪ್ರಕೃತಿ ಇದ್ದಾದದ್ದು. ಆದರೆ ಎಲ್ಲ ಹಾಗೆ 1000 ರಿಕ್ಷಾ ಉಂಟು, ಯಾರಿಗಂತ ಕೊಡಲಿ ನಾನು.
ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಿಮಗೆ ನಾನು ಈಗ ಮಾನವ ದೃಷ್ಟಿಯಲ್ಲಿ ಕೊಡುವಂಥದ್ದು, ಯಾಕಂದರೆ ನೀವು ಉಜಿರೆಯಲ್ಲಿ ತುಂಬ ವರ್ಷದಿಂದ ಹೆಲ್ಪ್ ಲೈನ್ ಮಾಡ್ತೀವಿ, ಎಲ್ಲ ಇದರಲ್ಲಿ ಇದ್ದೀರೋ, ಭಾಗಿಯಾಗ್ತೀರಿ ಎಲ್ಲದಕ್ಕೂ, ಕಷ್ಟ ಸುಖಕ್ಕೆ. ಅದರಿಂದ ನಾವು ನಿಮಗೆ ಕೊಡುವಂಥದ್ದು ವರ್ತಕರ ಸಂಘದವರು ಹೇಳಿದ್ದಾರೆ. ಓಕೆ, ಶಾಸಕರು ನಿಮ್ಮ ಆಸ್ಪತ್ರೆಯ ಬಿಲ್ಲನ್ನು ಪಾವತಿಸಿದ್ದಾರೆ ಅಷ್ಟೇ. ಮತ್ತು ಅದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮಗೆ ಡಿಸ್ಚಾರ್ಜ್ ಆಗಿದೆ, ನಾವು ಬಂದಿದ್ದೇವೆ. ಯಾರು ಹರೀಶ್ ಬಂದು ಹೇಳಿ ಹೋಗಿದ್ದಾರೆ, ಆಮೇಲೆ ಅದ್ರ ವಿಷಯನೇ ಇಲ್ಲ. ಈಗ ಬದುಕುದು ದಾರಿ ಅಂತ ಹೇಳಿದ್ರಿ. ಈ ಕೈ ತೋರಿಸಿ ನೋಡಿ, ಕೈ ಹೇಗಿದೆ ಅನ್ನುವಂಥದ್ದು ಈಗಲೂ ಕೂಡ ತೋರಿಸಿದೆ. ಇದು ಕಂಪ್ಲೀಟ್ ಕೈ ಅವರಿಗೆ ಇನ್ನೂ ಕೂಡ ಅವರು ಸಂಪೂರ್ಣವಾಗಿ ಗುಣಮುಖ ಆಗಿಲ್ಲ. ಈಗ ಆಟೋ ಅಂತೂ ಓಡಿಸೋಕ್ಕಾಗೋದಿಲ್ಲ. ಈಗ ತಲೆಯೂ ಕೂಡ ಇನ್ನೂ ಕೂಡ ನೋವುಗಳಿದ್ದಾವೆ ಅಂತ. ಈಗ ಏನು ಜೀವನದ ದಾರಿ ಮುಂದೆ ಹೇಗೆ ಏನು ನೋಡ್ಬೇಕಷ್ಟೇ. ಇನ್ನು ಹೊರಗೆ ಬಂದ ಮೇಲೆ ಏನಾದರೂ ಇದು ಇನ್ನು ಬ್ಯಾಂಕಿನಲ್ಲಿ ಹೋಗಿ ಮಾತಾಡಬೇಕು, ಏನಾದರೂ ಒಂದು ಜೀವನ ದಾರಿ ಆಗಬೇಕಲ್ಲ. ಯಾರು ಕೊಡುವಂಥದ್ದು ಕಾಣೋದಿಲ್ಲ. ಅದು ಇದರಲ್ಲಿ ನಾವು ಬೇಕಂತ ಅದಲ್ಲ, ಏನಾದರೂ ಇದು ಬಂದದ್ದು. ನಾನು ರನ್ನಿಂಗಲ್ಲಿ ಇರುವಾಗಲೇ ಬಂದದ್ದು, ನಿಲ್ಲಿಸಿ ಹೋಗಿ ಏನಾದರೂ ಅದಕ್ಕೆಲ್ಲ ಬಂದ. ರನ್ನಿಂಗಲ್ಲಿ ಇರುವಾಗ ಆಯ್ತಲ್ಲ, ಅದೇ ನನಗೆ ಬೇಸರ. ಈ ರೀತಿ ಆಗುವಾಗ ಯಾರು ಇದು ಮಾಡೋದಿಲ್ಲ, ಸ್ಪಂದನೆ ಮಾಡೋದಿಲ್ಲಲ್ಲ ಅಂತೇಳಿ. ಯಾಕಂದರೆ ಒಂದು ನಿಲ್ಲಿಸಿ ಹೋಗಿ ಅದೇನಾದರೂ ಇದಕ್ಕೆ ಅದು ಹೋಗುವಂಥದ್ದು, ವೈಲ್ಡ್ ಶಾಪಿಗೆ ಹೋಗೋದು, ಅದು ಇದು ಆ ರೀತಿ ಅಲ್ಲ. ನಾನು ರನ್ನಿಂಗಲ್ಲಿ ಇರುವಾಗಲೇ ಬಿದ್ದದ್ದು, ಯಾಕಂದರೆ ಗೊತ್ತೇ ಇರೋದಿಲ್ಲಲ್ಲ ನಮಗೆ. ಆ ರೀತಿ ಇರುವಾಗ ನಮಗೆ ಇದಕ್ಕೊಂದು ಏನು ಗೌರ್ಮೆಂಟ್ ಕೊಡೋದಿಲ್ಲ. ಅದೇ ನಾನು ಕೇಳೋದು, ಗೌರ್ಮೆಂಟ್ ಪರಿಹಾರ ಏನಾದರೂ ನಮ್ಮ ದುಡಿಮೆಗೆ ಏನಾದರೂ ಬೇಕಲ್ಲ, ದಾರಿ ಬೇಕಂತ ಅಷ್ಟೇ ನಾನು ಬೇಡ್ಕೊಳ್ಳೋದು, ಬೇರೆ ಏನು ಹೇಳೋದಿಲ್ಲ. ದುಡಿಮೆಯ ದಾರಿ ಬೇಕಲ್ಲ. ಓಕೆ, ನಿಮ್ಮ ಜೊತೆಗೆ ಬಂದವರು ಹೇಗಿದ್ದಾರೆ? ಅವರಿಗೆ ಸ್ವಲ್ಪ ಏಟಾಗಿದೆ ಅಂತೆ, ಅವರು ಅಲ್ಲಿದ್ದಾರೆ, ಅವರ ಮನೆಯಲ್ಲಿದ್ದಾರೆ. ಆಮೇಲೆ ಸಿಕ್ಕಲಿಲ್ಲ. ಯಾಕಂದ್ರೆ ನಾನು ಹೊರಗಡೆ ಬಂದದ್ದು ಇವತ್ತು, ನಿಮಗೆ ಇದಕ್ಕೆ ರಿಕ್ಷಾ ತೋರಿಸ್ಲಿಕ್ಕೆ ಅಂತ ಬಂದದ್ದು. ಇಲ್ಲ, ನನ್ನ ಕೈ ನೋವಲ್ಲಿ ಒಂದು ಸೈಡ್ ನೋವಾಗ್ತದೆ, ಅದಕ್ಕೆ ನಾನು ಸುಮ್ಮನಾಗಿದ್ದೇನೆ, ಮಾತ್ರದಿಂದ ಕೂತ್ಕೊಳ್ಳೋದು. ಇವತ್ತಿಗೆ 1 ತಿಂಗಳಾಯಿತು. ಇವತ್ತಿಗೆ ಯಾವ ಅಧಿಕಾರಿಗಳು ನಿಮ್ಮನ್ನ ಆಸ್ಪತ್ರೆಯಲ್ಲಿ ನೋಡಲಿಕ್ಕೆ ಬಂದಿದ್ದಾರೆ? ಆನಂತರ ನಿಮ್ಮ ಮನೆಗೆ ಬಂದ ನಂತರ ಯಾರ್ಯಾರು ಬಂದಿದ್ದಾರೆ? ಆಸ್ಪತ್ರೆಗೆ ನಮಗೆ ತಹಶೀಲ್ದಾರ್ ಬಂದಿದ್ದಾರೆ, ಮನೆಗಾರರು ಬಂದಿದ್ದಾರೆ, ರಕ್ಷಿತ್ ಶಿವರಾಮ್ ಬಂದಿದ್ದಾರೆ, ಎಲ್ಲ ಅವರೊಂದು ಟೀಮ್ ಬಂದಿದ್ದಾರೆ, ಪ್ರವೀಣ್ ಎಲ್ಲ ಬಂದಿದ್ದಾರೆ. ಮತ್ತು ಈ ಕಡೆಯಿಂದ ಹರೀಶ್ ಪುಂಜ, RM ರವಿ ಅವರೆಲ್ಲ ಬಂದಿದ್ದಾರೆ, ಎಲ್ಲ ಅವರ ಟೀಮ್ ಎಲ್ಲ ಬಂದಿದ್ದಾರೆ. ಆದರೆ ಇಲ್ಲಿಗೆ ವರ್ತಕರ ಸಂಘದವರು ಬಿಟ್ಟರೆ ಬೇರೆ ಆಟೋದವರು, ನನ್ನ ಫ್ರೆಂಡ್ಸ್ಗಳು ಆಟೋದವರೆಲ್ಲ ಬಂದಿದ್ದಾರೆ, ಬೇರೆ ಯಾರು ಬರಲಿಲ್ಲ. ಅಧಿಕಾರಿಗಳು ಯಾರೂ ಬರಲಿಲ್ಲ. ಗೌರ್ಮೆಂಟಿಂದ ಇದು ಪಕ್ಷದವರಾಗಲಿ ಅಧಿಕಾರಿಗಳಿಗೆ ಯಾರು ಬರಲಿಲ್ಲ. ನಿಮಗೀಗ 1 ತಿಂಗಳ ನಂತರ ಆಟೋ ನೋಡ್ತಾ ಇದ್ರಿ, ಏನು ಅನ್ಸುತ್ತೆ ನೋಡುವಾಗ? ಹಂಗೆ ಬೇಸರ ಆಗ್ತದೆ. ನನ್ನ ದುಡಿಮೆ ಇಷ್ಟೆಲ್ಲ ಆಯ್ತಲ್ಲ ಅಂತೇಳಿ ನಮಗೆ ಅದೇ ಬೇಸರ, ಬೇರೆ ಏನಿಲ್ಲ. ನೋಡುವಾಗ ಅದಕ್ಕೆ ಮೊನ್ನೆ ಖರ್ಚು ಮಾಡಿದ್ದು 20,000. ಮೊನ್ನೆ ನಾನು ಹೊಸದು ಇನ್ಸೂರೆನ್ಸ್ 7,500 ಎಲ್ಲ ಕಟ್ಟಿದ್ದೇನೆ. ಆ ರೀತಿಯಾಗಿ ಈ ರೀತಿ ಆಯ್ತು ಅಂತೇಳಿ ನಾನು ಇಷ್ಟವರೆಗೆ ನಾನು ತುಂಬ ವರ್ಷದಿಂದ ಡ್ರೈವಿಂಗ್ ಮಾಡ್ತೇನೆ. ಇದು ಫಸ್ಟ್ ನಂದು. ಅದು ನಾನು ಬೇಕು ಒಂದು ಇಷ್ಟವರೆಗೆ ನಾನು ಎಲ್ಲರೂ ನನ್ನ ಇದು ಬರ್ತಾರೆ, ಆದರೆ ಇದು ಫಸ್ಟ್ ನಂದು ಈ ರೀತಿ ಆದದ್ದು. ನನಗೆ ಗೊತ್ತಿಲ್ಲ, ಅಚಾನಕ್ ಅದು ಗೊತ್ತೇ ಇಲ್ಲ. ರನ್ನಿಂಗಲ್ಲಿ ಇದ್ದೆ ನಾನು ರನ್ನಿಂಗಲ್ಲಿ ಬರ್ತಾ ಇರುವಾಗಲೇ ಬಿದ್ದೆ. ನಮಗೆ ಇದು ಗೊತ್ತಿದ್ದೆ, ನಾನು ಅಲ್ಲಿ ನಿಲ್ಲಿಸಿದ್ದೆ. ಇದು ಗೊತ್ತೇ ಇಲ್ಲ ನಮಗೆ, ಮರ ಬೀಳುವಂಥದ್ದು ಗೊತ್ತಿಲ್ಲ. ಅಷ್ಟವರೆಗೆ ಎಲ್ಲ ಗಾಡಿ ನಿಲ್ಲಿಸಿದ್ದಾರೆ ಅಂತ ಅವ್ರಿಗೆ ಇದು ವಿಕೋಪಗೆ ಏನಾಯ್ತು ಅಂತ ಗೊತ್ತಿಲ್ಲ. ನಾನು ಇಷ್ಟೆಲ್ಲ ಆಗಿಬಿಟ್ಟಿದೆ. ಇಷ್ಟ ಆಯ್ತು ಅಂತ ಇವತ್ತೇ ನೋಡಿದ್ದು ನಾನು, ಏನಂತ ಗೊತ್ತಿಲ್ಲ. ಇದರಲ್ಲಿ ಬದುಕಿ ಬಂದದ್ದೇ ಕಷ್ಟ ಅಂತ ನಾನು ಈಗಲೂ ಆಲೋಚನೆ ಮಾಡ್ತಿದ್ದೆ. ಆಗ ಬೇಸರ ಆಗ್ತದೆ ಇದನ್ನು ನೋಡುವಾಗ. ಪುನರ್ಜನ್ಮ ಅಂತ ಹೇಳ್ಬೋದು ಈಗ ನೋಡುವಾಗ, ಈ ಗಾಡಿಯನ್ನು ನೋಡುವಾಗ. ನಾನು ಅಲ್ಲಿಗೆ ಬಗ್ಗೆ ಇದಾಗಿದ್ದೇನೆ. ಇದು ಈಗ ಇನ್ನು ನೋವು ಬಂದದ್ದು ಇಲ್ಲಿ, ಅದರಿಂದ ಮರ ಬಿದ್ದು. ಸರ್ಕಾರ ಏನಾದರೂ ಮಾಡಬೇಕಲ್ವಾ? ಅಲ್ಲ, ಈ ಸರ್ಕಾರ ಎಲ್ಲದಕ್ಕೂ ಅನುದಾನ ಕೊಡ್ತದೆ, ಇದಕ್ಕೆ ಬಡವರಿಗೆ ಏನಿಲ್ವ ಅಂತ ನಾನು ಕೇಳೋದು. ಓಟುಗಾಗಿ ಹೇಳ್ತಾರೆ ಬಡವರಿಗೆ ಕೊಡ್ತೇವೆ, ಬಡವರಿಗೆ ಕೊಡ್ತೇವೆ. ಏನು ಬಡವರಿಗೆ ಕೊಡುವಂಥದ್ದು ಒಂದು ಇಂಥ ಘಟನೆಗೆ ಯಾರು ಕೊಡೋದಿಲ್ಲ ಅಂತೇಳಿ ಸುಮ್ಮನೆ ಒಂದು ಎಣ್ಣೆ ಹೊಡೆಯೋದು, ಅದಾದರೂ ಬೇರೆ. ಇದು ಅಂಥ ಫ್ಯಾಮಿಲಿ ಅಲ್ಲ, ಇದು ದುಡ್ಡು ತಿನ್ನೋ ಫ್ಯಾಮಿಲಿ, ಯಾವ ಅಭ್ಯಾಸನೂ ಇಲ್ಲ. ಆದರೆ ಈ ರೀತಿ ಆಗುವಾಗ ಒಂದು ಸ್ಪಂದನೆ ಮಾಡೋದಿಲ್ಲ ಅಂತೇಳಿ ಅದೇ ಬೇಸರ, ಬೇರೆ ಏನಿಲ್ಲ ನಮಗೆ. ಆಗ ನಮಗೆ ಬೇಸರ ಆಗುವಂಥದ್ದು. ಇಂಥ ಗೌರ್ಮೆಂಟಲ್ಲಿ ಇರುವಾಗ, ಈ ರೀತಿ ಇರುವಾಗ ಯಾರು ಇವರು ಚೌಟ ಅವರಿಗೆ ಕೂಡ ಗೊತ್ತಿರ್ತದೆ. ಅವರಿಗೆ ಸಂಬಂಧ ಹೈವೇ ಎಲ್ಲ ಆಗುವಾಗ ಅವರಿಗೆ ಗೊತ್ತಿಲ್ಲ. ಅವರು ಕೂಡ ಒಂದು ಯಾರೂ ಆಗಲಿ, ಯಾವ ಪಕ್ಷದವರು ಚೌಟ ಈಗ ಇನ್ನಾಗಿದ್ದಾರೆ ಅವರು ಕೂಡ ಆಗಲಿ, ಯಾರೂ ಇದಕ್ಕೆ ಸ್ಪಂದನೆ ಇಲ್ಲ. ಈ ರಿಕ್ಷಾದ ನಮಗೆ ಇದೇ ಜೀವನ ಆಗಬೇಕು, ಇಷ್ಟು ಖರ್ಚು ಉಂಟು, ಈಗ ದುಡಿಮೆಗೆ ಏನಂತ ನಾವು ಇನ್ನು ನೋಡಬೇಕಷ್ಟೇ ನಮ್ಮದು. ಇದು ಇವರ ಕತೆ. ಬಹಳ ಮುಖ್ಯವಾಗಿ ಮತ್ತೆ ನಿಮಗೆ ತೋರಿಸಿದರೆ, ಇದು ಇವರ ದುಡಿಮೆಯ ಒಂದು ಆಧಾರ ಸ್ತಂಭವನ್ನು ಕಸಿದುಕೊಂಡಂಥ ರೀತಿ. ಈ ಬಗ್ಗೆ ಸುದ್ದಿ ನಿರಂತರವಾಗಿ ಇವರಿಗೆ ಪರಿಹಾರವನ್ನು ಕೊಡೋದು ಯಾರು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಲೇ ಬಂದಿದೆ. ಈಗಾಗಲೇ ಶಾಸಕರ ಹತ್ರನೂ ಕೂಡ ನಾವು ಕಳೆದ ಬಾರಿ ಮನವಿ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಅವರ ಹತ್ರ, ಅಂದರೆ ಕಳೆದ ಬಾರಿ ಈ ಒಂದು ವರದಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಗಳು, ಶಾಸಕರಿರ್ಬೋದು, ಸಂಸದರಿರ್ಬೋದು, ಸ್ಥಳೀಯ ಗ್ರಾಮ ಪಂಚಾಯತ್ನವರು ಇರ್ಬೋದು, ಇವರಿಗೆ ಪರಿಹಾರ ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ವಿ. ಈಗ
ಇವರ ವಾಸ್ತವ ಸ್ಥಿತಿ ಹೀಗಿದೆ. ಸರ್ಕಾರ ಏನು ಕೊಡುತ್ತೆ ಏನು ಕೊಡೋದಿಲ್ಲ ಗೊತ್ತಿಲ್ಲ. ತಹಶೀಲ್ದಾರ್ ಹೇಳ್ತಾರೆ ನಾವು ಪ್ರಾಕೃತಿಕ ವಿಕೋಪದಡಿ ಇದನ್ನು ಬರೀತೇವೆ ಅನ್ನುವಂಥದ್ದು. ಮತ್ತೊಂದು ಕಡೆ ಅರಣ್ಯ ಇಲಾಖೆಯವರು ಇವರಿಗೆ ಲೆಟರ್ ಹಾಕಿದ್ದಾರೆ, ನಿಮ್ಮ ಈ ಒಂದು ಇದಕ್ಕೆ ಅರಣ್ಯ ಇಲಾಖೆ ಕಾರಣ ಆಗೋದಿಲ್ಲ, ಇದನ್ನು ಕಂದಾಯದಡಿಯಲ್ಲಿ ಪ್ರಾಕೃತಿಕ ವಿಕೋಪದಡಿಯಲ್ಲಿ ಬರುವಂತೆ ಬರೆಯಲಾಗತ್ತೆ ಅನ್ನುವಂಥ ರೀತಿಯಲ್ಲಿ ಒಂದು ಟೋನ್ ಅದು ಆ ಅರ್ಥ ಬರುವ ರೀತಿಯಲ್ಲಿ ಅವ್ರಿಗೊಂದು ಪತ್ರವನ್ನು ಬರೆದಿರ್ತಾರೆ. ಇವರು ಕೂಡ ಒಂದು ಅರ್ಜಿಯನ್ನು ಎಲ್ಲ ಇಲಾಖೆಗಳಿಗೆ ಸಲ್ಲಿಸ್ತಾರೆ. ಇಷ್ಟೆಲ್ಲ ಆದರೂ ಈ ಪರಿಸ್ಥಿತಿ ಇದ್ದರು ಅಂದರೆ ಇವರು ಬೇಕು ಅಂತ ಮಾಡಿದ್ದಲ್ಲ. ಸರ್ಕಾರಿ ಜಾಗದಲ್ಲಿದ್ದಂತಹ ಒಂದು ಮರ ಏಕಾಏಕಿ ಅಚಾನಕ್ಕಾಗಿ ಬಿದ್ದು ಇಷ್ಟ ಆದರೂ ಕೂಡ ಪರಿಹಾರ ಅನ್ನುವಂತಹದ್ದಿಲ್ಲ. ಅವರ ಇಡೀ ಬದುಕಿಗೆ ಆಧಾರವಾಗಿಂಥ ರಿಕ್ಷಾದ ಪರಿಸ್ಥಿತಿ ಇದು. ಹೀಗಾಗಿದೆ. ಯಾರ ಆಧಾರ ಇವರಿಗೆ? ಒಂದು ಮನವಿಯನ್ನು ನಿಮ್ಮೆಲ್ಲರಲ್ಲಿಯೂ ಕೂಡ ಮಾಡ್ತಾ ಇದ್ದೇವೆ. ಇವರಿಗೆ ಯಾರಾದರೂ ನೆರವಾಗಲಿಕ್ಕೆ ಬಯಸೋದಾದರೆ, ಇವರು ಇಬ್ಬರು ಹೆಣ್ಣುಮಕ್ಕಳು, ಇವರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಒಂದು ನೆರವಾಗೋದಾದರೆ ನಾವು ಇವರ ಅಕೌಂಟ್ ನಂಬರನ್ನು ಕೆಳಗಾಗದಲ್ಲಿ ಹಾಕ್ತಾ ಇದ್ದೇವೆ. ಆ ಅಕೌಂಟಿಗೆ ನೀವು ಕೂಡ ಸಹಾಯ ಹಸ್ತವನ್ನು ಚಾಚಬಹುದು ಮತ್ತು ಅವರಿಗೆ ಕೊಂಚ ಮಟ್ಟಿಗೆ ನೆರವಾಗ್ಬೋದು. ಯಾಕೆಂತಂದರೆ ಬದುಕಿನ ಆಧಾರ ಸ್ತಂಭ ಅದನ್ನು ಕಳ್ಕೊಂಡಿದ್ದಾರೆ. ಈಗ ಅವರು ಮತ್ತೆ ಒಂದು ಆಟೋವನ್ನು ತೆಗಿಬೇಕು, ಅವರಿಗೊಂದು ಖರ್ಚುಗಳಿದ್ದಾವೆ. ಸರ್ಕಾರ ಮಾಡಬೇಕಾಗಿತ್ತು, ಮಾಡುವುದಿಲ್ಲ ಅಂತ ಹೇಳೋದಿಲ್ಲ, ಮಾಡಿಲ್ಲ ಇಲ್ಲಿ ತನಕ. ಆದಷ್ಟು ಬೇಗ ಸರ್ಕಾರವು ಕೂಡ ಕಣ್ತೆರಿಬೇಕು. ಶಾಸಕರೇ, ಸಂಸದರು ದಯವಿಟ್ಟು ಒಮ್ಮೆ ನೋಡಿ. ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳು, AC ಎಲ್ಲ ಒಮ್ಮೆ ನೋಡಿ. ಇಲ್ಲಿ ಹೆದ್ದಾರಿ ಇಲಾಖೆ ಕೊಡುತ್ತೋ, ಅರಣ್ಯ ಇಲಾಖೆ ಕೊಡುತ್ತೋ, ಅಥವಾ ಪ್ರಾಕೃತಿಕ ವಿಕೋಪದಡಿ ಕೊಡ್ತಿರೋ, ಅಥವಾ ಸರ್ಕಾರದಿಂದ ನೇರವಾಗಿ ಇಲ್ಲಿಗೆ ತಲುಪಿಸ್ತಿರೋ ಗೊತ್ತಿಲ್ಲ. ಆದರೆ ಇವರಿಗೆ ಪರಿಹಾರ ಬೇಕು ಅಂತ ಹೇಳ್ತಾ 1 ತಿಂಗಳ ನಂತರ ಮರ ಬಿದ್ದವರು ಹೇಗಿದ್ದಾರೆ ವಿಶೇಷವಂತ ವರದಿಯನ್ನು ಇಲ್ಲಿಗೆ ರತ್ನಾಕರ್ ಅವರ ಪರಿಸ್ಥಿತಿಯನ್ನು ನಿಮಗೆ ವಿವರಿಸ್ತಾ ಈ ಒಂದು ವಿಶೇಷ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ನೀವು ಯಾರಾದರೂ ನೆರವಾಗೋದಿದ್ದರೆ ದಯವಿಟ್ಟು ನೆರವಾಗಿ ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್ ಉಜಿರೆ.